పచ్చ కట్టదు జుట్టు కట్టదు కట్టు ఆಯ್ತು ಬರ್ತದೆ ಕೈಲಾದ ಉಪ್ಪು ನಕಲೆ ಅವೇ ರಕ್ತ ಸೇರಿ ದುಷ್ಟೇರಿ ಪೊಣ್ಣು ಕೂಡ ಪಡಿಪೇರೆ ಪೊಣ್ಣು ನೋವು ಮಾಡ್ಕೊಡತ್ತಲ್ಲ ಕೈಗೆ ಸೌಂಡ್ ಬರ್ತದೆ ಅಡಿಗೆ ಅಡಿಗೆ ಮಾಡ್ಕೊಡು ತನ್ನ ಗಂಡನಿಗೆ ಒಂದು ನಿರಿಕ್ಕ ಮನಸ್ಸು ಬರಸೋದು ಅವು ಪುಣ್ಯ ಧರ್ಮ ಪುಣ್ಯದ ಮತ್ತೆ ತಿನ್ಪಡ ತಾಂಗಳು ಮರಿ ಟೀಚರ್ ಹೆಸರಿಗೆ ಬರ್ತಿರೋ ಈಗ ಪೆಟ್ಟದ ಮತ್ತೆ ಬೇಕಾ ಮಣಿಗೋರ್ಪೂಜಿ ಕೋರ್ಪೂಜಿ ಅಡಿಗೆಲೆಜಿ ಪಾಯಸದ ಸೌಟುಲಜಿ ಮಾಡಿದ ಕೋಮಲ್ ಪದ್ಧತಿ ಸೌಟುಲೆ ಮಾಡ್ಬೇಕು ಒನ್ನಾಯಿನ ಬಳಗೀತ ಅಹಂಕಾರ ಇರ್ತದೆ ಆ ನಾಯಿನ ಎಂಕೆ ಅಂತ ನೋಡು ನಾಳೆ ಬಲಸೆ ಬೈತಾನೆ ಬಳಿಪಾಡಿ ಕೋರ್ದಿನ ಕಲಾಭಿಮಾನಿಗೆ ಉಡಂಬಿಗೆ ತೊಂದರೆ ಅಲಂಕಾರವತಿತ ಓಲಗಿರಿ ಸೇರಿನ ಯಾನೆ ಅಷ್ಟ ದಿಗ್ಪಾಲಕರಲ್ಲಿ ಕುಬೇರ ಪಂಡೆಯಾನೆ ಉತ್ತರದ ಅಧಿಕಾರಿಯಾಗಿ ನಂಚಿನ ಯಾನೆ ಅಲಂಕಾರವತಿದ ಅರಸತ್ತಿಗಡೆ ಪಂಚನ ಎಲ್ಲನೆ ಸಮಸ್ತ ಲೋಕದಗಳು ಕುಬೇರೆ ಪಂಡಜರ ಆರಾಧನೆ ಮಾಡ್ತಿರಂದಿತ್ತಂದ ಅದನ್ನ ಜೀವನಡು ಐಸಿರಿ ಸಂಪತ್ತು ಬರ್ಪಡು ಬಂಪ ಸತ್ಯ ಕಾರಣ ಸಂಪತ್ತದ ಒಡೆಯಾನು ಕುಬೇರೆ ಈ ಸಂಪತ್ತದ ಒಡೆಯಾಯಿನ ಕಾರಣ ಸಿರಿ ಸಂಪತ್ತು ಬೋಡೊಂದಿತ್ತಂದ ಎನ್ನ ಆರಾಧನೆ ಮಾಡ್ಕೊಡು ಎನ್ನ ಅಲಂಕಾರವತಿ ಪಟ್ಟಣದ ಬಗ್ಗೆ ಯೋಚನೆ ಮಾಡ್ಕೊಂಡಿತ್ತಂದ ದೇವೇಂದ್ರನ ಸಭೆಗೆ ಸಮಾನವಾಗಿ
ಸಭೆ ಕಾರಣ ಮುಲ್ಪೈ ಪುಣಜ ಸುವಸ್ತುಲು ದಾನೆ ಕಡಿಮೆ ಅವು ಮಾತ್ರ ಹೊತ್ತು 2 ಲಕ್ಷ ಒಂಜಿ ಮಣಿಯನ್ನು ಕೈಟುಕೊಂಡು ಮಹೇಂದ್ರ ಅಡಿಗಳ ಮಣಿಯನ್ನು ಪುದನು ಏನೇನು ಕೈಟುಗಳಿಂದ ಎಷ್ಟೇ ಮನಸ್ಸಿಗೆ ಯೋಚನೆ ಮಾಡ್ತೀರ ದಾದ ಬೇಡಿಗೆ ಮಾಡ್ತೀರ ಅದ್ರಿಗೆ ಐದು ಕೋರ್ಪುಣಂಚಿನ ಮಣಿ ಉಂಟು ಅಂಚನೆ ಇದನ್ನ ಪುರ ರಕ್ಷಣೆ ಮಾಡ್ತಾರೆ ಬಡಿ ದ್ವಾರಪಾಲ ಕಿರಣ ದಿತ್ತೆ ಸಿಂಹ ಮುಖ ಮಕರ ಮುಖ ಮಾತ್ರ ಹೊತ್ತು ಸಮಸ್ತವಾದ ಸಂಪತ್ತಿನ ರಕ್ಷಣೆ ಮಾಡ್ತಾರ ರೂಪಿಣಿ ಮಲ್ಪ್ರಯಕ್ಷಣ ನೇಮಕ ಮಂತಿತ್ತೆ ಈ ಪೊಟ್ಟಡು ಯೋಚನೆ ಮಾತ್ರ ಹೊತ್ತು ಎನ್ನಡು ತೋಡು ಬಣ್ಣದ ದ್ವಾರ ಮತ್ತು ಖಾತಂತು ನನಗೆ ಹೋಗಲು ಬರಣ ಮಂತ್ರವತ್ತು ಮೇಯೋಡಿ ಒರೆ ಉಂಡು ಪಂಡದು ಉಳುತ್ತೊಂದು ಪಾರೊಂದು ಬತ್ತ ಯೋಚನೆ ಮಂತ್ರವತ್ತು ಮುಲ್ಪೈ ಏಪಲ ಉರಿಗುಡು ಏಪಲ ತಂಪುಡೆ ಏಪಳಂಚಿನ ಜಾಗ ಒಂದು ಆನ ನಿನ್ನನ್ನು ತುಣಗಿ ಆಶ್ಚರ್ಯ ಆಡು ದಾದಾಡು ಜೀವನ ನಡಕಲ ಕತೆದಾದ ಬಡವಣ ಬೇಟದಾಡತ್ತೆ ಮಗ ಈ ಬಣ್ಣ ಪಾತ್ರವನ್ನ ತೊಡೆ ಈ ಯಕ್ಷನ ಕೊಡು ಮಹೇಂದ್ರ ಮಣ್ಣಿ ಹೊಣೆಗಾರಿಕೆ ಇಟ್ಕೊಂಡ್ರು ಈರು ಅಂದು ಒಮ್ಮೆ ಕಾರಣಗಳ ಭಕ್ತರಿನ ಕೈ ಎತ್ತು ಕೊರ್ಪುಣ ಅಧಿಕಾರಕ್ಕೆ ಜೀನು ಅಂಚೆ ನೀರು ಪಂಡಿ ಪಾತ್ರದ ಕಡೆ ಜೋಪಾನವಾದ ರಕ್ಷಣೆ ಮಾಡ್ತೋದು ಇಪ್ಪಡಂತ ಕೊರ್ತಡು ಕರ್ಮ ಪ್ರಪಂಚವನ್ನ ಭೂಲೋಕದ್ದು ಬರೀ ಮಾನವೇ ಬತ್ತೆ ಓಹೋ ಭಾರಿ ಪೊರ್ಲ ಕಂಡದು ಜವನೆ ಮಾನವೇ ಹೆಚ್ಚಿಗೆ ಬಂದು ತೂಣ ಆಶ್ಚರ್ಯವನ್ನ ಆಶ್ಚರ್ಯವೇ ತೋಜೊಂದು ಆತ್ಮೈ ಬಲ್ಲದ ಜವಣಿ ಅಂದಪ್ಪ ಭೂಲೋಕದ ನಮ್ಮ ಈ ಲೋಕದ ಬತ್ತೆ ಅಂದೆ ವಿಶೇಷ ಒಂದು ವಿಚಾರಣೆ ಮಕ್ಕಳ ಪಡೋದು ದ್ವಾರಪಾಲಕರಿದ್ದ 2 ಜನ ಗಟ್ಟಿ ಮುಟ್ಟದ ಜವಣರು ಎಲ್ಲಿ ಆಡಲ್ಲ ಬುದ್ಧಿ ಆಡಲ್ಲ ಶಕ್ತಿ ಸಾಮರ್ಥ್ಯ ಹೆಚ್ಚಾದಿತ್ತು ಅದ ಸಾಮರ್ಥ್ಯದ ಬಣ್ಣದ ನೇಮಕ ಮಾತಿತ್ರ ವಿಚಾರಣೆ ಮತ್ತರಿಗೆ ಲಡೆಯಾನಿಗೆ ಅಕಡೆ ಮೋಕ್ಷನ ಕೊರಿಯಗೆ ಅಕಡೆ ವಿಶೇಷ ಪಾವಿತ್ರమైన ಕ್ಷೇತ್ರವನ್ನು ಸೇರುಂಡರು ವಿಚಾರಣೆಗೆ ಅನುಪೋಯ ಲಡೆಯಾಂಡು ನಾದಮಂತ ಐ ಸೋತು ಜಂತಿ ಬೆನ್ನಡಿತ್ತಿನ ಪೂರ ಬುಡಿಯೆ ಬುಡುದು ಪೂರ ಮುಗಿದು ಕಡೆಗೆ ಆಯ ಒತ್ತು ಬುಡಿಯದು ಒಂದು ಬಾಣ ಆ ಈಶ್ವರ ದೇವರನ್ನ ವರ್ಣೆ ಮಾಡ್ಕೊಂಜಿ ಗುರಿ ಹತ್ರ ಗುಡಿ ಗುಡ್ಡನೆ ತಾಡ ಆ ಓಲ್ ಮಾತ ತಂತ್ರದಲ್ಲಿ ಎಂಚೆ ಗೊತ್ತುಜಿ ಇದೆ ಓಲ್ ಮಾತ ಉರಿಪುಡುದು ನಿಕ್ಕೆ ಗೊತ್ತುಜಿ ಮುಲ್ಪ ಇಡೀ ನಿನ್ನ ಶರೀರ ಈಗಲೇ ಬಂಜಿ ಬೇರಿ ಅಡಿ ಮೇಲು ಸುತ್ತ ಮುತ್ತ ರೂಪಿಣಿ ಶಿವಕೋರ್ನಂಚಿನ ಉರಿಯಸ್ತ್ರ ಅದು ಪ್ರಯೋಗ ಮಂತ್ರಂಚಿನ ಇಂದ್ರಿಯೇ ಬಾಪುಣಿ ಯೋಚನೆ ಮಲ್ಪಡ ಈಶ್ವರ ಅಂಚಿನ ಅಸ್ತ್ರ ಉಂಟ ನಿನ್ನಡೆತ್ತಿನಂಚಿನ ಈ ಉರಿನಿಂದ ದೂರ ಮಲ್ಪಡದಿತ್ತಂದ ಏನ ಅಷ್ಟನ್ನು ಕೊರುತ್ತೇನ ಶಿವದೇವಿರ ಆರಾಧನೆ ಮಲ್ಪು ಆ ಕೊರುತ್ತುಡು ನಿನ್ನ ಕಿತ್ತನಂಚಿನ ಶರೀರದ ಬಾಧೆ ಊರಿ ಪೋವು ಪುಳ ಭತ್ರೇಣಿ ಯಾರು ತೋರುವೆ ತಡ ಮಾಡ್ಬಿಡತ್ತೆ ಭತ್ರೆ ವಿಶೇಷವಾದ ವ್ಯಕ್ತಿ ಎಂದು ಸತ್ಯ ಯಾಣ ಎದುರು ಸಭೆದು ಕನ್ನಡ ರಂಗಡು ಬರಡೆ
ಉಂಡ ಅವೇನು ಪಡೆಯಲಿಗೋಸ್ಕರ ಬತ್ತ ಅಂತ ತೆರೆಯುಂಡೆ ಯೋಚನೆ ಮಲ್ಪುಳ ಕೇವಲ ಕರ್ಮಭೂಮಿ ನಿಪ್ಪಳಿಸಿನ ಮಾನವಿ ಈಡೆಗೆ ಬರ್ತದೆ ಮುಲ್ಪೆಚ್ಚಿನ ಸುವಸ್ತು ಇಂಕ ಮಾಡಿಕೊಂಡ ಕರ್ತನ ಬರ್ತನ ನಿನ್ನ ಅಪರಾಧಯ ದಾಯಗೋಸ್ಕರ ಬತ್ತ ಬತ್ತ ನಾವು ತಪ್ಪುಕೊಂಡದ್ದು ಜತ್ತುಪಾಯಿನ ಕ್ಷೇಮ ನಿಕ್ಕೆ ತಟ್ಟದ ದುಮ್ಮಾದ ಬತ್ತ ನಿತ್ತರ ನೀನು ಬುಕ್ಕ ಕರ್ಮಭೂಮಿಗೆ ಹತ್ತಿ ಎಂತ ನೀನು ಅಮೆ ಉಂಡೆ ನಮ್ಮ ಆನೆ ಕರೆ ಕೊಡ್বে ನೀನು ಬುದ್ಧಿವಾದ ಪಣ್ಣಾಲಿ ಆ ರಾಣಿತ ದಿನ ಪಾತ್ರೆ ಕೇಳಿಜ ಇನ್ನವೇ ಹಠದ ಸಾಧಿಸಯ ಪೋಯ ತುಯನಯ ಇನಿ ಕಾನೂನಿನ ಸ್ಥಿತಿಯಾಗಿರೋ ದೇವರೇ ದಯ ಒಂದು ಮುರಾಡಿ ಹೊಸ ತಂದು ಬಂತನತಯ ಈರೆ ಬರುತ್ತೆ ಏ ಪುಟ್ಟೋಚಿ ದೂರ ದಾದಯ ದಾದದಿಂತ ಆಡಕ್ಕೆ ಹೆಚ್ಚಿನ ಬಾಯಿಗಿಂತ ಬಂತಲ್ಲ ಎರಡು ಸಂಗತಿ ನಿಟ್ಟಿನ ಪಾರ್ಟಿ ಬರ್ತೇನೆ ಅತ್ತಿಯ ಓ ಇದು ಭಾವನೆಗೆ ಇಂಚ ಒಳ್ಳೆಯದು ಭಾವನೆಗೆ ಸರ್ಲೆ ಇದು ಒಂದು ವಿಚಾರಕ್ಕೆ ಹೇಳ ಭಾವನೆಗಳ ಬೋತೇರಿಗೆ ಅಂತ ಮಿತ್ರ ಬೋತೇರಿಗೆ ಬಿದ್ದು ಹೆಚ್ಚಿನ ಮಿತ್ತು ಓದಿರ ಯಕ್ಷ ಬೋತೇರಿ ಅಂಚ ಬಗಲು ನಾಳೆ ಮುಟ್ಟುದು ಮಣಿ ಬೋಡಾದೆ ಬಲ್ಲಿ ಏನಿಯಂತ ಜೀವ ಇಲ್ಲ ಅದು ದೈ ಬೆಚ್ಚಡುಲ್ಲ ಈ ಬೆಚ್ಚಿನ ನರಮಾಗಿ ಭಾವನೆಗೆ ಬತ್ತಿರಲಿಕ್ಕೆ ಭಾವನೆಗೆ ಬತ್ತಿಸಿ ಬತ್ತಿದೇನಾ ಇದು ವಿಚಾರಕ್ಕ ನಾನೇ ಎಲ್ಲಾರಲ್ಲ ಅದು ನಿನ್ನ ವೆಂಚುಂಡು ನಿನ್ನ ಒಂದು ಮಾತಾಡಿತಿರಲ್ಲ ಸುತ್ತು ಕಂಡಾಗಿ ಹೆಚ್ಚಿನ ಅವ್ರು ಇಟ್ಲೇನ ತುಂಬಿ ವಾರಂಟ್ ಟೂಸು ಕೈಕಾರ ಸಾರಿಜಿ ಕಣ್ಣು ಇಟ್ಟು ಗೊತ್ತಾಗಿ ಮೂರು ಕೊಲ್ಕೊಂಡು ಗೊತ್ತಾಗಿ ಎಲ್ಲ ತುಂಬ ಇಟ್ಲೇನ ಬರ ಇದೆಯಾ ಇಡಿ ಅದು ಸರುಳ್ಳೇದು ಅಂಡ ದಾರಿ ಬತ್ತ ಪೋಯಿನಕ್ಕೆ ಭಾವನೆಗೆ ಬತ್ತೀರಾ ಬತ್ತಿಸಿರು ಬತ್ತಿದ್ದೀರಾ ಎಲ್ಲಾರಲ್ಲ ಬತ್ತಿದ್ದೀರ ಎಂದು ಬೋತೀರಾರಲ್ಲ ಯಕ್ಷ ಅಂತ ಯಕ್ಷಗಳ ತಾನೇ ಬೇರೆ ಬಲ್ಲಿಂದುಂಡ ಅಕ್ಕ ಇದು ಸರಿ ಇಟ್ಟಿದ್ದ ನಿಜ ಈ ಬರ್ತದ ಯಾರು ಬರ್ತಾನೆ ಅಂತ ಕೂಡ ಬಿಡತ್ತ ಅಂದ್ರೆ ಇಂಚ ಎಲ್ಲಾರು ಬೋತೀರಿ ಕಂಡ ಕಂಡನಿ ಅಂದೆಯ ನಿನ್ನ ಕಣ್ಣನಿ ಇಂಚು ನಿಕ್ಕು ಚೂರಲ್ಲ ಜ್ಞಾನ ಉಂಡೆ ಉಂಟೇರಪ್ಪ ಇಂಚಿನೆಯ ಅತಿ ಇಪು ಗರಡಾತಿ ಪೋತು ಪೋತು ಆ ನಟ್ಟುಗಾರ ಮದ್ಮೇನ ಓ ನಟ್ಟು ಈ ಭಾರಿ ಪುಗರಿ ಅಂತ ಎಲ್ಲಾರು ದೂರ ಹೋಗಿಲ್ಲ ಹೆಚ್ಚಿನ ಸುಖ ಸರಿ ತೊಂದೆ ಬಂಜಿದೆ ಕುಪ್ಪುಳ ಕಂಡದೈ ಮಿಂಚಿನ ಎಲ್ಲ ಕಂಡನೇ ಬರಲು ಹೆಚ್ಚಿನ ಬರಲಿ ಎಲ್ಲ ಕಂಡನಿ ಕೊರ್ಲಿ ಜೀವನ ಅಂಜುಳ್ಳೇರು ಒಳಗ ತೆಗಿತಿಲ್ಲ ಅಂಜಿ ನಾನು ಒಂದು ಅಲ್ಲ ಕಂಡನಿ ಬರಲು ಅದು ಇನ್ನಂಚಿನಿಗೆ ಅವೇ ಕೊರ್ಲಿ ಏನು ಇದು ತಾನ ಎಲ್ಲ ಎಲ್ಲ ಕಡೆ ಜಾರಿಯ ಅಂಚಾದಿಂದ ಬರೋದಿಲ್ಲ ಎಲ್ಲ ಕಡೆ ಎತ್ಕೊಂಡು ಮಣ್ಣು ಲೆಕ್ಕಡೆ ನೀನು ತೂತಾರ ನೀನು ಕನ್ನಡ
നടപ്പേ അതിനെ പണ്ടിതേ നടപ്പേ പൊരുളിച്ചേരി പണ്ടൊന്നുമില്ല എന്നാലും മന്മത്തല്ലൊക്കെ ഉള്ളേನು ಆತ ಮಾತ್ರ ಒಂಜಿ ಊರು ದರಸು ಮಾಳವ ದೇಶ ದರಸು എന്നാലും പൊരുളുതാരെന്ന് എന്റെ പടവേന്ന് రాజ్యమార్చి పండించిన పాత్రయాను అంట అక్కనకు పండించిన పాత్రకేండు என்ன ಬದುಕಿದ ಸತ್ಯ ವಿಚಾರನ ಪಂಡಿದೇ ಬಿಡಿಯರಾ ಎನ್ನ ಕೈಯಾರೆ ಎನ್ನ ಬದುಕಿನ ವಿಚಾರ ಪಂಡ ಎನ್ನಾರು ಕರಡಿ ಆಮೇಲೆ ಒಳ್ಳೆಯ ಸ್ವಾಮಿ
ಯಾನೇ ಕಾರಣಾದ ಸ್ವಾಮಿ ಈ ನೀರು ಮಗು ಯಾನೇ ಕಾರಣರಾಗಿ ಈ ನಮ್ಮೂರಿನ ತೋಟ ಅಯ್ಯೋ ಅಯ್ಯೋ ಸಾಲ ತಿಳಿಯಲು ನೆಚ್ಚಿನ ಇನ್ನ ಭಾವನೆ ಇನ್ನ ಮೋನೆ ಇನ್ನ ಈ ಶರೀರ ಇನ್ನ ಬದುಕು ಈತ ದಿನ ನಟ್ಟ ದಾಂಡಲ ಎನ್ನದು ಸಾಕೊಂಡಿದ್ದಾರೆ ಅಂದ ಇನೇ ಯಾರು ಪಣ್ಣ ಪಾತ್ರಲ ಇರೇಗಂತ ಹೊಂದಿದ್ದೇನೆ ಬನ್ನಿ ಬನ್ನಿ ಒಂದು ನಮ್ಮ ಇಲ್ಲ ಯಾರಿಗೆ ಪಣದ ದಾನ ಗೊತ್ತಾಗ್ತಿದೆ ಒಂದು ಏಯಿಂದ ಇಲ್ಲಿ ಒಂದು ಏಯಿಂದ ಇಲ್ಲಿ ಓಡೋಡು ತಿರುಗಿದು ನಟ್ಟುದು ಬರ್ತದೆ ಬಂದಿದ್ದ ಚೆಪ್ಪುನಚ್ಚಿನ ಮಚ್ಚೆ ಚೆಪ್ಪುನಚ್ಚಿನ ಮಚ್ಚ ಗುಣ 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 ಎನ್ನಿ ಪುರ್ಲು ಎನ್ನ ಬದುಕಿನ ಸುತ್ತಲೇ ಬಾಯಿ ಪುಗರಲ್ಲಿ ತೆರೆಯಿಲ್ಲ ಬಾಯಿಗೆ ಅಂಚಿನ ಬಾಯಿ ಇನಿ ಕನಗ ಕಣ್ಣು ತೋಜುಂಟು ಅಣ್ಣ ತೂಜಿನಂಚಿನ ಕಣ್ಣರು என்னன்னு தூப்ப நீரு என்கிறது துயராவதிட்டு சுவாமி என்கிறது துயராவதிட்டு என்ன ಬದುಕಿಗೆ என்ன ಕಿರಾರ ಕಾಲ ಬರುತ್ತಿದೆ ಸ್ವಾಮಿ ಈ ಕರಡಿದ ರೂಪ ಈತ ಕರಡಿದ ರೂಪ ಯಾರಿಂತ ಬದುಕಲು ತಟ್ಟು ತೆಗಿಲಿಗೇರು ಈ ಪಂಚೆ ನಿಂಜಾಪುರಕ್ಕೇರು ಸ್ವಾಮಿ ಪರಮೇಶ್ವರ ನಿಧಿಯೇ ಗಡ್ಡ ದಿಂಡಿಗಳು ಪೂಜಾ ದಿಂಡಿಗಳು ಬಡವಾಪುಡು ಕೈ ಮುಗಿಯಲ್ಲ ಎಷ್ಟು ಜನ ಎಲ್ಲ ಇಲ್ಲ ಬಾಕಿಲು ಬರ್ತದೆ ಬಡವು ಬಡವು ಕೇಳೋರಲ್ಲ ರತ್ತ